ಆ ಒಂದು ದೃಶ್ಯ ಇಡೀ ಸಿನಿಮಾಕ್ಕೆ ಆಯ್ತು ಕಂಟಕ. ಆ ಸೂಪರ್ ಹಿಟ್ ಸಿನಿಮಾದಲ್ಲಿ ವಕೀಲರಿಗೆ ಆಗಿತ್ಯಂತೆ ಅವಮಾನ. ಗಿರಿಗಿರನೆ ತಿರುಗುತ್ತಿದ್ದ ಗಿರಿಗಿಟ್ಗೆ ಸತ್ಯ ಬಿದ್ದಿದೆ ಬ್ರೇಕ್. ಅಷ್ಟಕ್ಕೂ ವಕೀಲರಿಗೆ ಅವಮಾನಿಸಿದ ಆ ದೃಶ್ಯ ಯಾವುದು, ಆ ದೃಶ್ಯದ ಬಗ್ಗೆ ಕೋಸ್ಟಲ್ ವುಡ್ ನ ಅಭಿಪ್ರಾಯವೇನು, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. हेलो मल्ल्या जी, कैसे हो? F2 की कुंड है, आंडा जास्ती पर्दा का कुंड है. ಎನ್ನ ಕನತ ಪೊಣ್ಣು ಆಲೆ ಮಾಮು. ಹಾಯ್, ಈರ್ದಾನೆ ಮುಲ್ಪ ತೂಕಾನ್ ಬತ್ತೀನಿ ದಾದೆ ಆಯಂಚೂರು ಮಾನಸಿಕನ ಉಮ್ಮೆನ ಮಂಡೆಗೆರ ಮರ್ದು ಬಾರ್ತೀರಾ ಅಂದ್ ನೆತ್ತೇರು ವೈಪರಾಳ ಜನ ತಿಕ್ವೀರ್ ನೆತ್ತೇರು ಕೊರ್ರಿ ರತಿ ಕುಜಿರತಿ ಆತನಗೆ ಇನ್ನ ಇದ್ದ ಮಗೆ ಒತ್ತ ಮಗ ನೆತ್ತರ್ಗ ಅಕ್ಲ ಬಾಚೆ ದಾದಂಡು ಆತಲ ಗೊತ್ತಿದ್ಯ ನೆತ್ತೇರು ಕೊರ್ಗೆ ಪೋಂಗೆ ಎನ್ನ ಬಗ್ಗೆ ಸಿನಿಮಾದ ಪೇರನ್ನು ಸುಮಾರು ಜನ ಬರ್ತೀರಿ. ಇರಾರ ಮನ್ಪದ ಫುಲ್ಲಿ ಆಯ್ ಪಿಕ್ಚರ್ಗೆ ಜನ ಬರ್ಬಿಟ್ಟು ಮಂಡೆ വെച്ചു. ಗಿರಿಗಿಟ್ ಕೋಸ್ಟಲ್ ವುಡ್ ನ 109ನೇ ಸಿನಿಮಾ. ಇಡೀ ಚಿತ್ರರಂಗವನ್ನೇ ಒಮ್ಮೆಗೆ ಹಿಂತಿರುಗಿ ನೋಡುವಂತೆ ಮಾಡಿದ ಸಿನಿಮಾವಿದು. ಬಿಡುಗಡೆಗೊಂಡು 20 ದಿನಗಳೇ ಆದ್ರೂ ಮಲ್ಟಿಪ್ಲೆಕ್ಸ್ ಸಹಿತ ಎಲ್ಲಾ ಥಿಯೇಟರ್ನಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಕರಾವಳಿ ಮಾತ್ರವಲ್ಲದೆ ಬೆಂಗಳೂರು, ಗಲ್ಫ್ ರಾಷ್ಟ್ರಗಳಲ್ಲೂ ಗಿರಿಗಿಟ್ ಓಡಾಟವನ್ನ ನಿಲ್ಸೋಕೆ ಆಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಗಿರಿಗಿಟ್ ಸಿನಿಮಾ ಯಶಸ್ವಿಯಾಗಿತ್ತು. ಆದ್ರೆ ಈಗ ಏಕಾಏಕಿ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದು ಮುಂದಿನ ಆದೇಶದವರೆಗೆ ಯಾವ ಥಿಯೇಟರ್ನಲ್ಲೂ ಚಿತ್ರ ಪ್ರದರ್ಶನ ಕಾಣದು. ಅಂದ ಹಾಗೆ ಈ ಸಿನಿಮಾದಲ್ಲಿ ಹಾಸ್ಯ ನಟ ಅರವಿಂದ ಬೋಳಾರ್ ಎಂಟ್ರಿ ಸೀನ್ ನಲ್ಲಿ ಮಾಡಿರೋ ಮೋಡಿಯ ದೃಶ್ಯವೇ ಸಿನಿಮಾ ಪ್ರದರ್ಶನಕ್ಕೆ ಕಂಟಕವಾಗಿದೆ. ದೃಶ್ಯದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನ ಅಪಮಾನಿಸಲಾಗಿದೆ ಎಂದು ಮಂಗಳೂರು ವಕೀಲರ ಸಂಘ ಕೋರ್ಟ್ ಮೆಟ್ಟಿಲೇರಿತ್ತು. ಅಲ್ಲದೆ ಸಿನಿಮಾ ನಿರ್ಮಾಪಕ ಮಂಜುನಾಥ ಅತ್ತಾವರ, ನಿರ್ದೇಶಕರಾದ ರಾಕೇಶ್ ಕದ್ರಿ, ರೂಪೇಶ್ ಶೆಟ್ಟಿ ಅವರನ್ನ ಪ್ರತಿವಾದಿಯನ್ನಾಗಿಸಿ ದಾವೆ ಹೂಡಲಾಗಿತ್ತು. ವಿಚಾರಣೆ ನಡೆಸಿದ ಮಂಗಳೂರು ಕಿರಿಯ ಪ್ರಧಾನ ಸಿವಿಲ್ ನ್ಯಾಯಾಲಯ ಸಿನಿಮಾ ಪ್ರದರ್ಶನಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ. ವಕೀಲರ ಸಂಘದ ನಿರ್ಣಯದಂತೆ ಇವತ್ತೊಂದು ದಾವೆಯನ್ನು ಸಲ್ಲಿಸಿದ್ದೇವೆ. ಈ ದಾವೆಯಲ್ಲಿ ಹಲವಾರು ಸನ್ನಿವೇಶಗಳು ವಕೀಲರಿಗೆ ಹಾಗೂ ನ್ಯಾಯಾಲಯಕ್ಕೆ ಹಾಗೂ ನ್ಯಾಯಾಧೀಶರಿಗೆ ಧಕ್ಕೆ ತರುವಂತೆ ಅಪಹಾಸ್ಯ ಮಾಡಿ ಅದನ್ನು ಚಿತ್ರೀಕರಿಸಿದ್ದರ ವಿರೋಧವಾಗಿ ಇವತ್ತು ಮಂಗಳೂರು ವಕೀಲರ ಸಂಘ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಗಿರಿಗಿಟ್ ಚಿತ್ರಕ್ಕೆ ತಡೆಯಾಜ್ಞೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಲ್ಲದೆ ನ್ಯಾಯಾಧೀಕರಣದ ಮೇಲೆಗೆ ಅಪಹಾಸ್ಯ ಮಾಡಿದ್ದಕ್ಕೆ ಕಂಟೆಂಟ್ ಆಫ್ ಕೋರ್ಟ್ ಎಂಬುವಂಥ ಅರ್ಜಿಯನ್ನು ಕೂಡ ಇದರೊಂದಿಗೆ ನಾವು ಸಲ್ಲಿಸಿದ್ದೇವೆ. ಇದನ್ನು ಪರಿಗಣಿಸಿದ ನ್ಯಾಯಾಲಯವು ಇವತ್ತು ಚಿತ್ರರಂಗದ ಈ ಗಿರಿಗಿಟ್ ಚಿತ್ರವನ್ನು ತೋರಿಸದಂತೆ, ಚಿತ್ರವನ್ನು ಯಾವ ಚಿತ್ರಮಂದಿರದಲ್ಲಿ ಪ್ರದರ್ಶಿಸದಂತೆ ತಡೆಯಾಜ್ಞೆ ನೀಡಿ, ಅದೇ ರೀತಿ ಈ ಕಂಟೆಂಪ್ಟ್ ಅರ್ಜಿಯನ್ನು ಹೈಕೋರ್ಟಿಗೆ ರೆಫರ್ ಮಾಡುವಂತೆ ಕೂಡ ಸೂಚಿಸಿ ನೋಟಿಸನ್ನು ಇಶ್ಯೂ ಮಾಡಿದೆ. ಸದ್ಯ ತಡೆಯಾಜ್ಞೆ ಸುದ್ದಿ ಹರಡಿದೆಯಾದ್ರೂ ಥಿಯೇಟರ್ ಮಾಲಕರಿಗೆ ಯಾವುದೇ ಸೂಚನೆ ಸಿಗದ ಹಿನ್ನೆಲೆ ಸಿನಿಮಾ ಪ್ರದರ್ಶನ ಮುಂದುವರೆದಿದೆ. ಇದರ ನಡುವೆ ವಕೀಲರ ಸಂಘದ ಪ್ರಮುಖರನ್ನು ಕೋಸ್ಟಲ್ ವುಡ್ ಚಿತ್ರರಂಗದ ನಿರ್ಮಾಪಕರೆಲ್ಲ ಸೇರಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಿನಿಮಾದಲ್ಲಿರುವ ಆಕ್ಷೇಪಾರ್ಹ ದೃಶ್ಯ ತೆಗೆಯುವಂತೆ ವಕೀಲರು ಸೂಚಿಸಿದ್ರೆ ನಿರ್ಮಾಪಕರ ಸಂಘದ ಪ್ರಮುಖರು ಈ ಕುರಿತು ಚಿಂತಿಸುವ ಮಾತನ್ನಾಡಿದ್ದಾರೆ. ವಕೀಲರಿಗೆಲ್ಲ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಕೆಲವು ಘಟನೆಗಳು ಮತ್ತು ಕೆಲವೆಲ್ಲ ಮಾತುಗಳು ಬಂದಿದೆ. ಅದು ನಿಜವಾಗಿಯೂ ನಮ್ಮದು ತಪ್ಪದು. ಅದಂದರೆ ಮಾಡಬೇಕಂತ ಮಾಡಲಿಲ್ಲ. ಅದೇನೋ ಒಂದು ಕಾನೂನಿನ ಅನುಭವ ನಮಗೆ ಕಮ್ಮಿ ಇದ್ರಿಂದ ನಾವು ಹಾಗೆ ಮಾಡಿದ್ದೇವೆ. ಏನೂ ಆದರೂ ಸಹ ನಾವೀಗ ವಕೀಲ ಸಂಘದ ನರಸಿಂಹ ಹೆಗ್ಡೆ ಹತ್ರ ಮಾತಾಡಿದೆವು. ಎಲ್ಲ ಪದಾಧಿಕಾರಿಗಳು ಜೊತೆಯಲ್ಲಿ ಇದ್ದರು. ನಮಗೆ ಒಳ್ಳೆಯ ಸಲಹೆಯನ್ನು ಕೊಟ್ಟರು. ನೀವು ಹೀಗೆ ಮಾಡಿ, ಇವತ್ತೇ ಮನವಿ ಕೊಡಿ, ಮತ್ತು ಶನಿವಾರ ಅದಾಲತ್ ಇದೆ, ಅಲ್ಲಿ ಆ ಕೇಸನ್ನು ಆಗಲೇ ಮುಗಿಸಿಬಿಡುವ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕರಾವಳಿಯಲ್ಲಿ ಮೋಡಿ ಮಾಡುತ್ತಿರುವ ಗಿರಿಗಿಟ್ ಮುಂದೆ ಹೈ ಬಜೆಟ್ ಸಿನಿಮಾ ಸಾಹೋ ಕೂಡ ತುಸ್ಸಾಗಿ ಹೋಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅಂತಹ ಸಿನಿಮಾದಲ್ಲಿ ತೋರಿಸಲಾದ ಒಂದೇ ಒಂದು ದೃಶ್ಯ ಇದೀಗ ಸಿನಿಮಾ ಪ್ರದರ್ಶನಕ್ಕೆ ಅಡ್ಡಿಯಾಗ್ಬಿಟ್ಟಿದೆ. ಈ ಎಲ್ಲ ಗೊಂದಲ ನಿವಾರಿಸಲು ವಕೀಲರ ಸಂಘ, ಸಿನಿಮಾ ತಂಡ ಕೂತು ಚರ್ಚಿಸಿದ್ದಲ್ಲಿ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾದೀತು. ಪ್ರಶಾಂತ್, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.